ಮಂಗಳೂರಿನಲ್ಲಿ ಲೋಹದ ಹಕ್ಕಿಗಳ ಕಲರವ ಇಂದು ಕೇಳಿಬಂತು. ನಗರ ಹೊರವಲಯದಲ್ಲಿರುವ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಪರಿಸರದಲ್ಲಿ ಈ ಮನಮೋಹನ ದೃಶ್ಯಗಳನ್ನು ಕಂಡ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ನೂತನ ಆವಿಷ್ಕಾರಗಳಿಗೆ ಮನಸೋತರು. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ವತಿಯಿಂದ ರಾಷ್ಟ್ರೀಯ ಮಟ್ಟದ ತಾಂತ್ರಿಕ ಕಾರ್ಯಾಗಾರದ ಅಂತಿಮ ದಿನವಾದ ಶನಿವಾರ ಬೆಳಿಗ್ಗೆ ವಿದ್ಯಾರ್ಥಿಗಳು ತಾವು ನೂತನವಾಗಿ ಆವಿಷ್ಕಾರ ಮಾಡಿದ ಏರೋಪ್ಲೇನ್ ಏರ್ ಶೋ ಪ್ರಸ್ತುತಪಡಿಸಿದರು. ಸಹ್ಯಾದ್ರಿ ಸೈನ್ಸ್ ಟ್ಯಾಲೆಂಟ್ ಹಂಟ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಸಮಾರೋಪ ಸಮಾರಂಭವು ಇಂದು ಕಾಲೇಜಿನಲ್ಲಿ ನಡೆಯಿತು. ಬೆಂಗಳೂರಿನ ಅಭಯ್ ಪವಾರ್ ಮತ್ತು ಅವರ ತಂಡ ಆಯೋಜನೆ ಮಾಡಿದಂತಹ ಏರೋಫಿಲಿಯಾ ಏರ್ ಶೋ ಎಲ್ಲರ ಉಸಿರಾಟವನ್ನ ಬಿಗಿದು ಪ್ರದರ್ಶನ ನೋಡುವಂತೆ ಮಾಡಿತ್ತು. ಆಕಾಶದೆತ್ತರದಲ್ಲಿ ಪುಟ್ಟದಾದ ಏರೋಪ್ಲೇನ್ಗಳು ಹಾರಾಡ್ತಾ ಇದ್ರೆ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟು ಉದ್ಗಾರವನ್ನ ತೆಗೆಯುತ್ತಿರುವ ದೃಶ್ಯ ಕಂಡು ಬಂತು. ಇನ್ನು ಏರ್ ಶೋ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಏರ್ ಶೋ ಹಾರಾಟದ ಬಗ್ಗೆ ಅಭಯ್ ಕುಮಾರ್ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ರು. ವಿದ್ಯಾರ್ಥಿಗಳಿಗೆ ತಮ್ಮ ವಿನೂತನವಾದಂತಹ ಆವಿಷ್ಕಾರ ಮತ್ತು ಯೋಜನೆಗಳನ್ನು ಪ್ರಸ್ತುತಪಡಿಸಲು ಇಂತಹ ಏರ್ ಶೋಗಳು ಹೆಚ್ಚು ಪೂರಕವಾಗುತ್ತದೆ ಎಂದು ತಮ್ಮ ಆಶಯವನ್ನ ವ್ಯಕ್ತಪಡಿಸಿದರು. ಸಿನರ್ಜಿ ಇವೆಂಟ್ 3 ದಿನ ಇದೆ ಇವೆಂಟ್ ಆಗಿ. ಇದು 3rd ಡೇ, ಬೇಸಿಕಲಿ ಫೈನಲ್ ಡೇ. ಇವಾಗ ಏರ್ ಶೋ ಫಸ್ಟ್ ನಮ್ಮ ಇದು ಡೇ ಸ್ಟಾರ್ಟ್ ಆಗೋದು ಏರ್ ಶೋ ಇಂದ. ಇದು ಟೀಮ್ ಚಾಲೆಂಜಸ್ ಆರ್ಗನೈಸ್ ಮಾಡೋದು. ಅದರಲ್ಲಿ ಹೊರಗಿಂದ ಅಭಯ್ ಪವರ್ ಅಂತ ಒಬ್ಬ ಜನ ಇದ್ದಾರೆ. ಅವರನ್ನು ತಂದು ಅವರು ಅವರ ಪ್ಲೇನ್ಸನ್ನೆಲ್ಲ ಫ್ಲೈ ಮಾಡ್ತಾರೆ. ಮತ್ತು ಆ ಟೀಮ್ ಚಾಲೆಂಜಸ್ಸಿಂದ ಅವರ ಫ್ಲೈ ಮಕ್ಕಳು ಮಾಡಿದ ಅಂದರೆ ಸ್ಕ್ರ್ಯಾಪಿಂದ ಮಾಡಿದ ಇದು ಫೋಮ್ ಶೀಟ್ ಅದರಿಂದೆಲ್ಲ ಮಾಡಿದ ಪ್ಲೇನ್ಸನ್ನೆಲ್ಲ ಹಾರಿಸ್ತಾರೆ. ಇದಾದಮೇಲೆ ಇದು ಮಕ್ಕಳು 8ರಿಂದ 12 ತರಗತಿಯ ಮಕ್ಕಳು ಅವರ ಐಡಿಯಾಸ್ ಅಂದರೆ ಏನೇನು ಪ್ರಾಬ್ಲಮ್ಸ್ ಉಂಟು ಈ ನಮ್ಮ ಲೊಕ್ಯಾಲಿಟಿಯಲ್ಲಿ ಅವರ ಪ್ರಾಬ್ಲಮ್ಸ್ಗೆ ಒಂದು ಸೊಲ್ಯೂಷನ್ ಎಲ್ಲ ತಂದು ಪ್ರಾಜೆಕ್ಟ್ ಐಡಿಯಾ ಎಕ್ಸಿಬಿಷನ್ ಆಗಿ ಮಾಡ್ತಾರೆ. ಇದು ನಾವು ಮೇನ್ಲಿ ಯಾಕೆ ಮಾಡೋದಂದರೆ ನೆಕ್ಸ್ಟ್ ನಮ್ಮ ಜನ್ರೇಷನ್ ಅವರೇ ನಮ್ಮ ವರ್ಲ್ಡ್ ಡೆವಲಪ್ಮೆಂಟ್ಗೆ ಬೇಕಾಗೋದೇ ಅವರು. ಸೊ ಆ ಕಾರಣದಿಂದ ನಾವು ಈಗನೇ ಅವರಿಗೆ ಈ ಒಂದು ಐಡಿಯಾವನ್ನು ಈಗನೇ ಈ ಯಂಗ್ ಮೈಂಡ್ಸ್ಗೆ ಸೇರಿಸ್ಕೊಳ್ಳೋದು. ಆದಮೇಲೆ ಈ ಇವೆಂಟಲ್ಲಿ ಬೇರೆ 2 ಇವೆಂಟ್ ಉಂಟು. ಒಂದು ದೆವ್ಹೋಸ್ ಮತ್ತು SRC. ದೆವ್ಹೋಸ್ ಬೇಸಿಕಲಿ ಈ ಡೆವ್ ಹ್ಯಾಕಥಾನ್ ಮತ್ತು ಡೆವ್ ಟಾಕ್ಸ್ ಇದೆಲ್ಲ. ಇದರಲ್ಲಿ ನಾವು ನಮ್ಮ ಈ ಹ್ಯಾಕಥಾನ್ ಅವರು ಸಹ ಈಗ ಸಾಫ್ಟ್ವೇರ್ ರಿಲೇಟೆಡ್ ಏನಾದರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಕೊಡ್ತೇವೆ, ಅದಕ್ಕೆ ಅವರು ಸೊಲ್ಯೂಷನ್ಸ್ ತಂದು ಹಾಕ್ತಾರೆ. ಇದು 36 hour ಹ್ಯಾಕಥಾನ್. ಅದು ಹೋಲ್ 36 hour ರನ್ ಆಗ್ತಾ ಇರ್ತದೆ. ಮಕ್ಕಳು ಅವರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಟೀಮ್ ಒಟ್ಟಿಗೆ ಕೂತ್ಕೊಳ್ಳಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಆಗ್ತದೆ. SRC ಬೇಸಿಕಲಿ ಇದು ಒಂದು ಸಹ್ಯಾದ್ರಿ ಇದು ರೋಬೋಟಿಕ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿದ್ದು. ಇವರು ಈ ರೋಬೋಟಿಕ್ಸ್ ಇದು ರೋಬೋ ಸಾಕರ್ ಇದೆಲ್ಲ ನಾವು ಹೇಗೆ ಹ್ಯೂಮನ್ ಹೇಗೆ ಅಂದರೆ ನಾವು ಹ್ಯೂಮನ್ಸ್ ಏನು ಇದು ಸಾಕರ್ ಅದೆಲ್ಲ ಆಟ ಆಡ್ತೇವೆ, ಅದೇ ಈ ರೋಬೋಟ್ಸನ್ನು ಇದು ಕಾಂಪೀಟ್ ಮಾಡೋದು. ಇನ್ನು ಸಹ್ಯಾದ್ರಿ ಇನ್ಸ್ಟಿಟ್ಯೂಟ್ಗೆ ಇನ್ನು ನಾವು ಥ್ಯಾಂಕ್ ಯು ಹೇಳೋಣ ಅಂತ ಮಾಡ್ತೀವಿ. ಯಾಕಂದರೆ ವರ್ಷ ಇಲ್ಲಿಗೆ ಕರೆಸ್ತಾರೆ. ಏರೋ ಶೋ ಮಕ್ಕಳಿಗೆ ತೋರಿಸೋದಕ್ಕೆ ಭಾಳ ಇಲ್ಲಿ ಎಫರ್ಟ್ ಆಗುತ್ತೆ. ಯಾಕಂದರೆ ನೀವು ನೋಡಿದ್ರೆ ನೀವು ರನ್ವೇನೇ ಇರಲಿಲ್ಲ 1-2 ದಿನದ ಮುಂಚೆ.
ಇವಾಗ ವಾಪಸ್ ರನ್ವೇ ಮಾಡಿಸಿ ರೆಡಿ ಮಾಡಿದ್ದಾರೆ. ನಾವು ಬೆಂಗಳೂರಿಂದ ಬರ್ತೀವಿ. ನನ್ನ ಹೆಸರು ಅಭಯ್ ಅಂತಂದ್ಬಿಟ್ಟು, ನನ್ನ ಮಗ ಆದಿತ್ಯ. ಸೊ ಇಲ್ಲಿ ನಾವು ಫ್ಲೈ ಮಾಡ್ತಾ ಇರೋದು ನಿಮಗೆ ಏನಕ್ಕೆ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ತೋರಿಸ್ತಾ ಇದ್ದೀವಿ ಅಂತಂತಂದರೆ, ಇದು ಬರ್ಡ್ಸ್ ತುಂಬ ದೊಡ್ಡ ಬರ್ಡ್ಸ್. ಇಲ್ಲಿ ಆ್ಯಕ್ಚುಲಿ ಯಾವುದು ಈ ಥರ ಚಿಕ್ಕ ಇವಾಗ ನೀವು ನೋಡಿದೆಲ್ಲ ಸ್ಮಾಲ್ ಬರ್ಡ್ಸ್ ಹಾರಿಸ್ತಾರೆ ಇಲ್ಲಿ. ಇದು ಏರ್ಪ್ಲೇನ್ಸ್ ಬಂದುಬಿಟ್ಟು ದೊಡ್ಡದು ಇದೆ. ಒಂದು ಬಂದುಬಿಟ್ಟು 120 cc, ಅಂದರೆ ನಮ್ಮ ಬೈಕ್ ಇಂಜಿನ್ ಇದೆಯಲ್ಲ ಆ ಥರ 120 cc ಟ್ವಿನ್ ಸಿಲಿಂಡರ್ ಇಂಜಿನ್, ಪೆಟ್ರೋಲಲ್ಲಿ ರನ್ ಆಗುವಂಥದ್ದು. ಇವ್ರದ್ದು ಕ್ಲಬ್ ಇದೆ, ಚಾಲೆಂಜರ್ಸ್ ಕ್ಲಬ್ ಅಂತ ಒಂದಿದೆ. ಅಲ್ಲಿ ಏನು ಮಾಡ್ತಾರೆ, ಅವ್ರಿಗೆ ಅಪಾರ್ಟ್ ಫ್ರಮ್ ಇಂಜಿನಿಯರಿಂಗ್ ಓದೋದಲ್ಲದೆ ಬಿಲ್ಡ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು, ಹಾರಿಸೋದು ಅವರು ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ಇದು ಮಾಡ್ತಾರೆ. ಭಾಳ ಆಲ್ಮೋಸ್ಟ್ ನಾವಿಲ್ಲಿ 5 ವರ್ಷದಿಂದ ಬರ್ತಾಯಿದ್ದೀವಿ. ಭಾಳ ಅವ್ರಿಗೆ ನಾನು ತುಂಬ ಖುಷಿ ಆಗುತ್ತೆ. ಯಾಕಂದರೆ ಭಾಳ ಇವ್ರಿಗೆ ಎಕ್ಸ್ಪೋಜರ್ ಬರುತ್ತೆ. ಯಾಕಂದರೆ ಬರೀ ಓದೋದಲ್ಲದೆ ಇಲ್ಲಿ ಬಿಲ್ಡ್ ಮಾಡಿ ಹಾರಿಸೋದ್ರಿಂದ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ಪ್ರಾಕ್ಟಿಕಲ್ ಆಗು ಅರ್ಥ ಆಗುತ್ತೆ.